ಶಿವದ ಶಿವಪ್ರಕಾಶ್ಗೆ ಮತ್ತು ಶ್ರೀಮತಿ ಗಾಯತ್ರಿಗೆ ದಂಪತಿಗಳ ಪುತ್ರ ಭವಿಷ್ಯಕ್ಕೆ ಅವರು 2025-26 ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ 96.16% ಅಂಕ ಪಡೆದಿದ್ದಾರೆ. ಅವರು ಶೈಕ್ಷಣಿಕ ಸಾಧನೆಗೆ ಕುಮಾರಿ ಅಮೃತ ಅವರು ಕೇಳ್ಕೊಳ್ತಿದ್ದಾರೆ. ಶ್ರೀ ಬಸವೇಶ್ ಆಚಾರ್ಯ ಶ್ರೀಮತಿ ಭಾಗ್ಯ ಆಚಾರ್ಯ ಅವರ ಶೈಕ್ಷಣಿಕ ಸಾಧನೆಗೆ ವಿಶ್ವವಾಗಿ ವತಿಯಿಂದ ವಿಶ್ವದ ಪುರಸ್ಕಾರ ನೀಡುತ್ತಾರೆ. ಬೇರೆಲ್ಲ ಗಣ್ಯತಿಗಳು ದಯವಿಟ್ಟು ನಮ್ಮ ನಿಟ್ಟಿನಲ್ಲಿ ಇದರಿಂದ ಸಹಕಾರಗಳಲ್ಲಿ ಹಾಗೆ ಶಾಸಕರ ಮತ್ತು ಅತಿಥಿಗಳೆಲ್ಲ ಅಮೃತ ಹಸ್ತಗಳಿಂದ ಹಲೋ ಜಯದಲ್ಲ ಮಲ್ಲೇದು ಜೋರಾದ ಸಪಾರ ಟಿವಿ ಅವರು ಓದ್ತಾ ಇದ್ದಾರೆ. ಇದು ನಮ್ಮ ರೆಫ್ರಿಯರ್ ಯಾರು ಪ್ರಥಮ ದ್ವಿತೀಯ ತೃತೀಯ ನೀವು
ಇಲ್ಲಿ ಬಂದು ನಿಮ್ಮ ಸಂಖ್ಯೆಯನ್ನು ತೋರಿಸಿ. ಎಷ್ಟು ನಿಮ್ಮ ಹೆಸರು? ಯೋಗಿನ 100% ನಾನು ಹೇಳುದು ಜಯಂತಣ್ಣ ಮಾತಾಡ ಚಪ್ಪಾಳೆ ಪ್ರಥಮ ದ್ವಿತೀಯ ತೃತೀಯ ಅಂತ ಹೇಳಿದ್ದು ಮಕ್ಕಳು ಹೋಗ್ಬೇಕಾದ್ರೆ ಅಲ್ಲಿ ಕೂಡ ಜೋರಾದ ಚಪ್ಪಾಳೆಗಳು ಬರುವು. ಚಪ್ಪಾಳೆ ನಿಮ್ಮ ಸೌಂಡ್ ಅವ್ರದ್ದು ವಿನಂತಿ, ಈ ಒಂದು ಮೈಕ್ ಈಗ ಹಿಮ್ಮದ ಓಟ ಹಿಮ್ಮದ ಓಟ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ. ಹೇಳಿ ಕರ್ಪೂರ ಭಾಷೆ
ಹಿಮ್ಮುಖ ಓಟ, ಹಿಮ್ಮುಖ ಓಟ. ಬನ್ನಿ ಎಲ್ಲರೂ ಚಪ್ಪಾಳೆ ತಟ್ಟಿ. ಮಕ್ಕಳಿಗೆ ಹುಡುಗ ಎದುರು ನೋಡ್ಕೊಂಡು ಬರ್ಲಿಕ್ಕಿಲ್ಲ. ಹಿಂದೆ ಹಿಂದೆ ಹೌದು. ಹಾ, ಹಲೋ. ಸ್ವಲ್ಪ ಜೋರಾಗಿ ಬರ್ಲಿ. ಹಿಮ್ಮುಖ ಓಟ ಅಪ್ಪ, ಹಿಮ್ಮುಖ ಓಟ, ಅದು ಸೈಡ್ ಓಟ ಆಯ್ತು ಇವಾಗ. ರೈಟ್ ಗುಡ್ದ ಹಾಗೆ ಆಗ್ತದೆ ಇಲ್ಲಿ. ದಯವಿಟ್ಟು ಮಕ್ಕಳು ಮುಖಕ್ಕೆ ರೆಡಿಯಾಗಿರ್ಬೇಕು. ಮುಂದಿನ ಸುತ್ತು ನೋಡ್ಬೇಡಿ. ಎಸ್, ಓಡಿ 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 ಮಕ್ಕಳೇ, ಹಿಂದೆ ನೋಡಿ. ಹಲೋ. ಹಿಮ್ಮುಖ ಓಟ ತುಂಬಾ ಕಷ್ಟ. 4ರಿಂದ 6ನೇ ಕ್ಲಾಸ್ನವ್ರು ಬನ್ನಿ ಹುಡುಗರು, ಹಿಮ್ಮುಖ ಓಟಕ್ಕೆ ಬನ್ನಿ. 4ರಿಂದ 6. ಮುಂದಿನ ಸುತ್ತು 4ರಿಂದ 6 ಹುಡುಗರು. ಬನ್ನಿ ಬನ್ನಿ ಬನ್ನಿ, ಎದ್ದು ಬಿದ್ದು ಒಂದು ಇನ್ನೊಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಕ್ಕಿಲ್ಲ, ನೆನ್ಪಿಟ್ಕೊಳ್ಳಿ. ನಿಮ್ಗೆ ಗೊತ್ತುಂಟಲ್ಲ. ಬರ್ಲಿ ಬರ್ಲಿ ಬರ್ಲಿ. ಹೋಮ್ ಕ್ಯಾಂಪಿನ ಅಬ್ಬಾ, ಹಿಮ್ಮುಖ ಓಟ, ಹಿಮ್ಮುಖ ಓಟ, ಹಿಮ್ಮುಖ ಓಟ. ಹಾ, ತುಂಬಾ ಮಕ್ಕಳಿದ್ದಾರೆ. ಎಂತ ಮಾಡುದು ರೆಫ್ರಿ? 2 ಮ್ಯಾಚ್ ಮಾಡುವನ? 2 ಬೇಸ್ ನೋಡಿ. ರೆಫ್ರಿ ನೋಡ್ತಿರುವಂತೆಲ್ಲ ವೀಕ್ಷಕರು ಜೋರಾದ ಚಪ್ಪಾಳೆ ನಮ್ಮ ಮಕ್ಕಳು. ಹಲೋ 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 ಹಲೋ, ಸ್ವಲ್ಪ ನಿಲ್ಸಿ ನೋಡಿ. ಇಲ್ಲಿ ವಿಶ್ವಕರ್ಮ ಸಮಾಜ ಬಾಂಧವರಿಗೆ ಮಾತ್ರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ನೋಡಿ. ಲಾಸ್ಟ್ ಎಲ್ಲ ಮಕ್ಕಳು ಸ್ವಲ್ಪ ಬಂದು ಸೇರಿಕೊಂಡಿದ್ದಾರಂತೆ. ಖಂಡಿತವಾಗ್ಲೂ ಅವರು ಇದರಲ್ಲಿ ಮೂರು ಜನ ಆಯ್ಕೆ ಮಾಡಿ. ನಾಲ್ಕರಿಂದ 6 ಹುಡುಗಿಯರಿಗೆ ಹಿಮ್ಮುಖ ಓಟ, 4ರಿಂದ 6 ಹುಡುಗಿಯರಿಗೆ ಹಿಮ್ಮುಖ ಓಟ. ರೆಡಿಯಾಗಿ ನಿಲ್ಬೇಕು. ಹಾ, ಈಗ ಫೈನಲ್ ಸುತ್ತು 3ರಿಂದ 6. ಹುಡುಗಿಯರಿಗೆ 4ರಿಂದ 6 ಹುಡುಗಿಯರು ಬನ್ನಿ. ವಿಚಿತ್ರ. 4 ಹುಡುಗಿಯರು ರೆಡಿಯಾಗಿ ಹೋಗಿ 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 ಬೇಡಿ. ಹೋಗಿ 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 ಹೋಗಿ. ಚಪ್ಪಾಳೆ ಚಪ್ಪಾಳೆ ಬರ್ಲಿ, ಚಪ್ಪಾಳೆ ಜೋರಾಗಿ ಎಲ್ಲರ ಕಡೆ. ಚಪ್ಪಾಳೆ. ಬಂಟಿಂಗ್ ಸ್ನಾಚ್ ಹೋಗ್ಬೇಡಿ ಯಾರು ಕೂಡ. ಬಂಟಿಂಗ್ ಸ್ನಾಚ್ ಹೋಗ್ಬೇಡಿ, ಈ ಕಡೆ ಬನ್ನಿ. ಮುಂದಿನ ಸ್ಪರ್ಧೆ ಬೇಗ, ಪ್ರಾಯೋಜಕರು ಮುಂದಿನ ಸ್ಪರ್ಧೆ ಬೇಗ ಹೇಳ್ಬೇಕು. ಹುಡುಗರಿದ್ರೆ ಬನ್ನಿ, ಮಕ್ಕಳಲ್ಲಿ ಹುಡುಗರಿದ್ರೆ ಬನ್ನಿ. ಆಚೆ ಆಟ ಆಡ್ತಿರೋ ಮಕ್ಕಳು ದಯವಿಟ್ಟು ಬಂಟಿಂಗ್ ಸ್ನಾಚ್ ಹೋಗ್ಬೇಡಿ, ಈ ಕಡೆ ಬನ್ನಿ.
ಜೋರ ಚಪ್ಪಾಳೆ ಕೊಡಿ ಮಕ್ಕಳ, ಜೋರ ಚಪ್ಪಾಳೆ ಕೊಡಿ ನೋಡ, ಎಲ್ಲ ಮಕ್ಕಳಿಗೆ ಜೋರ ಚಪ್ಪಾಳೆ ಕೊಡಿ. ಒಟ್ಟು ಸುತ್ತ ಮ್ಯೂಸಿಕ್ ಹಾಕಿ, ಮ್ಯೂಸಿಕ್ ಹವಾ ಡಿಜೆ ಬಂದಿದೆ, ಡಿಜೆ ಡಿಜೆದಾರ ಡಿಜೆ ಬಂದ ಡಿಜೆ ಬೆಲ್ಲ 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 ತಿಕ್ಕುಜಿ ಬೆಲ್ಲ ಬೆಲ್ಲ ಅಕ್ಕ ತಿಕ್ಕುಜಿ ಅಕ್ಕ ಅಂಗಡಿ ಕೇಳಾರ್ತಾ ಬೆಲ್ಲ 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 ಅದೇ ಕಂಡುಹಿಡಿತಿದ್ರು ನಾನು ಪಾಪ. ಶಿವಗಾಮಿ ಅವರು ಶಿವಗಾಮಿ ಫೈನಲ್ ರಾ ಧರ್ಮಪತ್ನಿ ಮನೇಲಿ ಪ್ರಾಕ್ಟೀಸ್ ಮಾಡಿರ್ಬೇಕು. ಮಕ್ಕಳು ಸ್ವಲ್ಪ ಆಟ ಆಡಿದ್ರೆ ಅಲ್ಲಿ ನಿಲ್ಲಿಸಿ. ಅಲ್ಲ ಮುಡಿಯೋರೆ ಮಾಡಿಸಿದ್ದಾರೆ
Sorry. ಒಂದು, ಎರಡು, ಮೂರು, ಒಂದು, ಮತ್ತೆ. ಇವತ್ತು ವೇದಿಕೆ ಐಸನ್ನ ಫೈನಲ್